ಬಂಟ್ವಾಳದ ಅಡ್ಡೂರು ಸೇತುವೆಯ ಸಾಮರ್ಥ್ಯ ಪರೀಕ್ಷೆ ಮಾಡುವುದಕ್ಕಾಗಿ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವಂತಹ ಟೆಸ್ಟಿಂಗ್ ಯಂತ್ರ ಕೊನೆಗೂ ಆಗಮಿಸಿದೆ. ದುರ್ಬಲಗೊಂಡಂತಹ ಅಡ್ಡೂರು ಸೇತುವೆಯ ಮೇಲೆ ಘನವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಿದ ಬಳಿಕ ಸೇತುವೆಯ ಸಾಮರ್ಥ್ಯ ಪರಿಶೀಲನೆಗೆ ಬೆಂಗಳೂರಿನಿಂದ ಯಂತ್ರ ಬರಲಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ತಿಳಿಸಿದರು. ಆ ಬಳಿಕ ಸೇತುವೆಯ ಸಾಮರ್ಥ್ಯದ ಬಗ್ಗೆ ಇಂಜಿನಿಯರ್ಗಳು ವರದಿ ನೀಡಿದ ಬಳಿಕ ಮುಂದಿನ ನಿರ್ಧಾರವನ್ನು ಮಾಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಭರವಸೆಯನ್ನು ನೀಡಿದರು. ಆದರೆ ಅಲ್ಲಿಯವರೆಗೆ ಸೇತುವೆಯ ಮೂಲಕ ಘನವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಲು ಸಾಧ್ಯವಿಲ್ಲ ಮತ್ತು ಸೇತುವೆಯ ಎರಡೂ ಭಾಗದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿ ಕಾವಲು ಮಾಡಲಾಗುತ್ತದೆ ಎಂದು ಕೂಡ ಅವರು ಹೇಳಿಕೆಯನ್ನ ಕೆಲವು ದಿನಗಳ ಹಿಂದೆ ನೀಡಿದರು. ಆದರೆ ಇದರಿಂದ ವಿದ್ಯಾರ್ಥಿಗಳು ಸಹಿತ ಸಾರ್ವಜನಿಕರಿಗೆ ಮಂಗಳೂರು ಹಾಗೂ ಇತರ ಕಡೆಗೆ ಸಂಚಾರ ಮಾಡುವುದಕ್ಕೆ ಸಮಸ್ಯೆಗಳಾಗ್ತಾ ಇದೆ ಎಂದು ಅನೇಕ ಬಾರಿ ಜಿಲ್ಲಾಧಿಕಾರಿ ಸಹಿತ ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡಿದ್ದರು. ಸೇತುವೆಯ ಮೂಲಕ ಸಂಚಾರಕ್ಕೆ ನಿರ್ಬಂಧ ಹೇರಿ ತಿಂಗಳು ಕಳೆದರೂ ಕೂಡ ಅಧಿಕಾರಿ ವರ್ಗ ಸ್ಪಷ್ಟವಾದ ಮಾಹಿತಿ ನೀಡಿಲ್ಲ ಮತ್ತು ಸಾಮರ್ಥ್ಯ ಪರೀಕ್ಷೆ ಯಂತ್ರವನ್ನ ತರಿಸಿಲ್ಲ ಎನ್ನುವಂತಹ ಆರೋಪವನ್ನ ಸ್ಥಳೀಯರು ಮಾಡಿದರು. ಆದರೆ ಇದೀಗ ಕೊನೆಗೂ ಕೂಡ ಯಂತ್ರ ಸ್ಥಳಕ್ಕೆ ಆಗಮಿಸಿ ಸಾಮರ್ಥ್ಯ ಪರೀಕ್ಷೆಯನ್ನು ಆರಂಭಿಸಿದೆ. ಇವರು ಅಂದರೆ ಸಾಮರ್ಥ್ಯ ಪರೀಕ್ಷೆ ಸಂಪೂರ್ಣವಾಗಿ ಪರೀಕ್ಷೆ ನಡೆದ ಬಳಿಕ ಅಲ್ಲಿ ಯಾವ ರೀತಿಯ ವರದಿ ಬರುತ್ತದೆ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ವರದಿ ಬಂದ ಬಳಿಕವಷ್ಟೇ ಸ್ಪಷ್ಟವಾದಂತಹ ಚಿತ್ರಣ ಸಿಗಲಿದ್ದು ಮುಂದಿನ ಕ್ರಮವನ್ನು ಅಧಿಕಾರಿಗಳು ವಹಿಸಲಿದ್ದಾರೆ. ಪರೀಕ್ಷಾ ಯಂತ್ರ ಸ್ಥಳಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಕೂಡ ಜಮಾಯಿಸಿ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಅಲ್ಲದೆ ಈ ಒಂದು ಯಂತ್ರ ಆಗಮಿಸಿದ ಬಳಿಕ ನಾವು ಪರೋಕ್ಷವಾಗಿ ಇಲ್ಲಿ ಘನವಾಹನಗಳಿಗೆ ಅಥವಾ ಎಲ್ಲ ರೀತಿಯ ವಾಹನಗಳಿಗೆ ಸಂಚಾರ ಸಿಗುತ್ತೆ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ. ಯಾಕಂತ ಹೇಳಿದರೆ ಈಗಾಗಲೇ ಅಲ್ಲಿ ಶಿಥಿಲಗೊಂಡಿರುವ ಕಾರಣದಿಂದಾಗಿ ಕೇವಲ ಲಘು ವಾಹನಗಳಿಗೆ ಮಾತ್ರ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರುವಂಥದ್ದು. ಇದೀಗ ಟೆಸ್ಟಿಂಗ್ ಯಂತ್ರ ಬಂದು ಅಲ್ಲಿ ಪರೀಕ್ಷೆಯನ್ನು ಪೂರ್ತಿಗೊಳಿಸಿದೆ. ಆದರೆ ಆ ಪರೀಕ್ಷಾ ವರದಿಯಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಅಥವಾ ಯಾವ ರೀತಿಯಾದಂತಹ ವರದಿ ಬರುತ್ತೋ ಆ ಬಳಿಕ ಅಧಿಕಾರಿಗಳು ನಿರ್ಧಾರವನ್ನು ಕೈಗೊಳ್ಳಬಹುದು. ಅಲ್ಲಿ ಸಾಮರ್ಥ್ಯದಲ್ಲಿ ಅಂದರೆ ಘನವಾಹನಗಳ ಸಂಚಾರಕ್ಕೆ ಅವಕಾಶ ಸಿಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕೂಡ ಅಂದರೆ ಸೇತುವೆಯ ಸಾಮರ್ಥ್ಯವನ್ನು ಅಲ್ಲಿ ರಿಪೇರಿ ಅಥವಾ ದುರಸ್ತಿ ಕಾರ್ಯವನ್ನು ಮಾಡುವವರೆಗೆ ಘನವಾಹನಗಳ ಸಂಚಾರ ಸಂಪೂರ್ಣವಾಗಿ ನಿಷೇಧವಾಗಲೂಬಹುದು ಅಥವಾ ಅಲ್ಲಿ ಸಾಮರ್ಥ್ಯದಲ್ಲಿ ಇವತ್ತು ಪರೀಕ್ಷೆ ನಡೆದಿದೆ ಆ ವರದಿಯಲ್ಲಿ ಘನವಾಹನಗಳ ಸಂಚಾರಕ್ಕೆ ಅವಕಾಶವನ್ನು ನೀಡಬಹುದು ಎನ್ನುವಂತಹ ವರದಿ ಬಂದರೆ ಆ ವರದಿ ಬಂದ ಮರುದಿನದಿಂದಲೇ ಅಥವಾ ಅಂದಿನಿಂದಲೇ ಘನವಾಹನಗಳ ಸಂಚಾರಕ್ಕೆ ಅವಕಾಶ ಸಿಗಲೂಬಹುದು. ಆದರೆ ಈ ನಿಟ್ಟಿನಲ್ಲಿ ಅಲ್ಲಿ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ವೇಳೆ ವರದಿ ಬಂದ ಬಳಿಕವೂ ಕೂಡ ಈ ಸೇತುವೆಯಲ್ಲಿ ಘನವಾಹನಗಳ ಸಂಚಾರಕ್ಕೆ ಅವಕಾಶ ಸಿಗದಿದ್ದರೆ ತಕ್ಷಣವೇ ಪರ್ಯಾಯ ಮಾರ್ಗವನ್ನು ಅಥವಾ ಪರ್ಯಾಯ ಕ್ರಮವನ್ನು ಜಿಲ್ಲಾಡಳಿತ ಕ್ರಮವಹಿಸಬೇಕು ಎನ್ನುವಂತಹ ಆಗ್ರಹವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕರಿಯಂಗಳ, ಬಡಗಬೆಳ್ಳೂರು, ಅಮ್ಮುಂಜೆ, ತೆಂಕಬೆಳ್ಳೂರು ಈ ಭಾಗದ ಎಲ್ಲ ಜನರು ಮುಖಂಡರು ಒಟ್ಟು ಸೇರಿಕೊಂಡು ಸಮಾಲೋಚನಾ ಸಭೆಯನ್ನು ಮಾಡುವುದರ ಮೂಲಕ ಇನ್ನು ಮುಂದಿನ ಈ ಒಂದು ಸೇತುವೆಯ ವಾಹನಕ್ಕೆ ನಿರ್ಬಂಧ ಹೇರಿದರೆ ಅದನ್ನು ತೆರವುಗೊಳಿಸುವ ಅಥವಾ ಬದಲಿ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ನಾವು ಹೋರಾಟ ಸಮಿತಿಯನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆ ಫಲ್ಗುಣಿ ಸೇತುವೆ ಹೋರಾಟ ಸಮಿತಿ ಎಂದು ನಾಮಕರಣ ಕೂಡ ಮಾಡಿ ಈಗಾಗಲೇ ಎಲ್ಲ ರಾಜಕೀಯ ಮುಖಂಡರುಗಳು ಹಾಗೂ ಎಲ್ಲ ಧರ್ಮದ ಎಲ್ಲ ಜನರನ್ನು ಒಟ್ಟು ಸೇರಿಸಿಕೊಂಡು ಈ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿದ್ದೇವೆ. ಈ ಸಮಿತಿಯ ಮೂಲಕ